ಕೊರೋನಾ ವೈರಸ್ ವಿರುದ್ಧ ಹೋರಾಡಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗುರುವಾರ ರಾತ್ರಿ ರಾಷ್ಟ್ರವನ್ನುದ್ದೇಶಿಸಿ ಭಾಷಣವನ್ನ ಮಾಡಿದ್ದಾರೆ. ಮಾರ್ಚ್ 22ರಂದು ಜನತಾ ಕರ್ಫ್ಯೂ ಆಚರಿಸಲು ನೀಡಿದ ಕರೆಗೆ ಭಾರೀ ಬೆಂಬಲ ವ್ಯಕ್ತವಾಗಿದೆ. ಇದರ ಜೊತೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೇರಳ ಸರ್ಕಾರ ಕೊರೋನಾ ವಿರುದ್ಧ ಕೈಗೊಂಡಿರುವ ಕ್ರಮಗಳನ್ನು ಉಲ್ಲೇಖಿಸಿ ಮೋದಿ ಅವರನ್ನು ವ್ಯಂಗ್ಯ ಮಾಡಲಾಗುತ್ತಿದೆ. ಭಾರತದಲ್ಲಿ ಕೊರೋನಾ ಈಗ 2ನೇ ಹಂತದಲ್ಲಿದೆ. ಅದು 3ನೇ ಮತ್ತು 4ನೇ ಹಂತಕ್ಕೆ ಹೋಗದಂತೆ ತಡೆಯಬೇಕು. ಒಂದೊಮ್ಮೆ ಅದು ಸಾಮಾಜಿಕ ಪ್ರಸರಣದ ಹಂತವನ್ನು ಮುಟ್ಟಿದರೆ ದೇಶದ ಆರೋಗ್ಯ ವ್ಯವಸ್ಥೆಯೇ ಕುಸಿದು ಬೀಳಬಹುದು ಎಂಬ ಆತಂಕ ವೈದ್ಯ ವಲಯದಿಂದಲೇ ಬಂದಿದೆ. ಈ ಹಿನ್ನೆಲೆಯಲ್ಲಿ ಮೋದಿ ಅವರ ಜನತಾ ಕರ್ಫ್ಯೂವನ್ನು ಸ್ವಾಗತಿಸಲಾಗುತ್ತಿದೆ. ಸದ್ಯಕ್ಕೆ ಕೊರೋನಾ ವೈರಸ್ ಬಾಧೆಗೆ ಸ್ಪಷ್ಟವಾದ ಚಿಕಿತ್ಸೆ ಇಲ್ಲ. ಲಸಿಕೆಯಾಗಲಿ ನಿಖರವಾದ ಔಷಧಿಯಾಗಲಿ ಇಲ್ಲ. ಈ ಹಂತದಲ್ಲಿ ರೋಗ ಪ್ರಸಾರವಾಗದಂತೆ ತಡೆಯುವುದೊಂದೇ ಮಾರ್ಗ. ಇದಕ್ಕಾಗಿ ಕಳೆದ 1 ವಾರದಿಂದ ಇಡೀ ದೇಶವೇ ಬಂದ್ ಸ್ಥಿತಿಯಲ್ಲಿದೆ. ರೈಲುಗಳ ಓಡಾಟ ಸ್ಥಗಿತಗೊಳಿಸುತ್ತಿದೆ. ಬಸ್ಗಳಲ್ಲಿ ಪ್ರಯಾಣಿಕರಿಲ್ಲ. ಅನೇಕ ರಾಷ್ಟ್ರಗಳಿಗೆ ವಿಮಾನ ಹಾರಾಟ ಬಂದ್ ಆಗಿದೆ. ಸದಾ ಚಟುವಟಿಕೆಯ ಕೇಂದ್ರಗಳಾಗಿದ್ದ ಬಂದರುಗಳು, ವಿಮಾನ ನಿಲ್ದಾಣಗಳು, ಬಸ್ ನಿಲ್ದಾಣಗಳು ತಮ್ಮ ಸಹಜ ಗಡಿಬಿಡಿಯ ವಾತಾವರಣವನ್ನು ಕಳೆದುಕೊಂಡು ನಿಸ್ತೇಜವಾಗಿದೆ. ವಿದೇಶಗಳಲ್ಲಿ ಸಿಲುಕಿರುವ ಭಾರತೀಯರಿಗೆ ಈ ತಿಂಗಳ ಅಂತ್ಯದವರೆಗಾದರೂ ಅಲ್ಲಿ ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಂಡಿರಿ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಎಲ್ಲವೂ ಸರಿಯಾಗಿದೆ, ಕಾಯಿಲೆ ಬರಲಿಕ್ಕಿಲ್ಲ ಎಂದು ಯಾರೂ ಧೈರ್ಯದಿಂದ ಹೇಳುವಂತಹ ಸ್ಥಿತಿ ಈಗಿಲ್ಲ. ಮುಂಜಾಗ್ರತಾ ಕ್ರಮಗಳಷ್ಟೇ ಜನರನ್ನು ಸುರಕ್ಷಿತವಾಗಿಡಬಲ್ಲವು.